ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪವಿತ್ರ ಕಥೋಲಿಕ ಧರ್ಮ ಸಭೆ ಪಂಚದಶಮಿ ಹಬ್ಬವನ್ನು ಕೊಂಡಾಡುತ್ತಾ ಇದೆ. ಈ ಹಬ್ಬ ನಮಗೆ ಆಶೀರ್ವಾದ ತರಲಿ. ಈ ದಿವ್ಯ ಬಲಿ ಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ನಾನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಹಾಗೂ ವಿಶೇಷವಾಗಿ ಮರಣಾಂತಿಕ ವ್ಯಾಧಿ ಕೊರೋನಾ ವೈರಸ್ನಿಂದ ಮುಕ್ತಿಗಾಗಿಯೂ ಹಾಗೂ ಬಲಿಯಾದ ಸರ್ವರ ಆತ್ಮ ಶಾಂತಿಗಾಗಿಯೂ ಈ ರೋಗ ಇರುವವರು ಸೌಖ್ಯಕ್ಕಾಗಿಯೂ ನಾನು ಪ್ರಾರ್ಥಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರು ಪ್ರೀತಿ ಸ್ವರೂಪಿ. ದೇವರು ತಮ್ಮ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಧಾರಾಳವಾಗಿ ನೀಡಿದ್ದಾರೆ. ಆ ಪವಿತ್ರ ಆತ್ಮರ ಹಬ್ಬವನ್ನು, ಪಂಚದಶಮಿ ಹಬ್ಬ ಅಂದರೆ ಧರ್ಮಸಭೆ ಆರಂಭವಾದ ಆ ಹಬ್ಬವನ್ನು ಇವತ್ತು ನಾವು ಕೊಂಡಾಡುತ್ತಾ ಇದ್ದೀವಿ. ನಾವು ಪ್ರಭುವಿನಲ್ಲಿ ಹೆಚ್ಚಳ ಪಡಬೇಕು. ಕಾರಣ ನಾವು ನಿಜ ದೇವರ ಮಕ್ಕಳಾಗಿದ್ದೀವಿ ಮತ್ತು ಇಂಥ ಪವಿತ್ರ ಧರ್ಮಸಭೆಯ ಸದಸ್ಯರಾಗಿದ್ದೀವಿ. ಖಂಡಿತವಾಗಿಯೂ ಇದು ನಮಗೆ ದೇವರು ಕೊಟ್ಟ ಭಾಗ್ಯ. ಇದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸುವಾಗ ನಾವು ಇಂದು ನಮ್ಮ ಎಲ್ಲ ನ್ಯೂನ್ಯತೆಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳೋಣ. ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪ ಹೃದಯದಿಂದ ನಾವು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ನಮ್ಮನ್ನೇ ಸಿದ್ಧರಾಗಿಸೋಣ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಶಾಂತಿ. ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮ ಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚಾಶತ್ತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರೂಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲಿ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸೊಪೊಟೇಮಿಯಾ, ಜುದೇಯ ಮತ್ತು ಕಪ್ಪದೋಸಿಯದವರು ಇದ್ದಾರೆ. ಹೊಂತ ಮತ್ತು ಏಷ್ಯದವರು, ಫ್ರೀಸಿಯಾ ಮತ್ತು ಪಾಂಪಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರೇಬಿಯಾದವರು ಇಲ್ಲಿದ್ದಾರೆ. ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲಿ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಣ್ಣಗೊಳ್ಳುವುದು ನೀ ಮುಖ ಮರೆ ಮಾಡಿಕೊಳ್ಳಲು,
ಪಾಲಾಗುವುವು. ನೀನವುಗಳ ಉಸಿರನಡಗಿಸಲು ನೀ ಉಸಿರನ್ನೂದಲು ಹೊಸದಾಗುವುವು. ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಈ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಸ್ವಾಮಿ ದೇವನ ಮಹಿಮೆ ಇರಲಿ ಶಾಶ್ವತವಾಗಿ. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ಈ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ, ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವತ್ತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವತ್ತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು. ಯಹೂದ್ಯರಾಗಿರಲಿ, ಗ್ರೀಕರಾಗಿರಲಿ, ಪರತಂತ್ರರಾಗಿರಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರಾತ್ಮನ ವರವಾ ಕರುಣಿಸುವ ದೇವಾ, ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು.
ಪವಿತ್ರಾತ್ಮರೇ ಬನ್ನಿ, ನಿಮ್ಮ ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿ ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಹಲ್ಲೆಲೂಯಾ. ಹೃದಯ ತುಂಬಿ ಹಾಡುವೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಪ್ರಿಯ ಸಹೋದರ ಸಹೋದರಿಯರೇ, ಅಗ್ನಿಯ ನಾಳವಾಗಿ ಪವಿತ್ರಾತ್ಮರು ಇಳಿದು ಬಂದ ಆ ಹಬ್ಬವನ್ನು ಇವತ್ತು ಅಂದರೆ ಪಂಚದಶಮಿ ಹಬ್ಬವನ್ನು ನಾವು ಕೊಂಡಾಡುತ್ತಾ ಇದ್ದೀವಿ. ಕಳೆದ ಭಾನುವಾರ ಯೇಸುವಿನ ಸ್ವರ್ಗಾರೋಹಣ ಹಬ್ಬವನ್ನು ಕೊಂಡಾಡಿದೆವು. ಈ 50ನೆಯ ದಿನ ಪಂಚದಶಮಿ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ. ಪವಿತ್ರಾತ್ಮರು ಈ ಪವಿತ್ರ ಧರ್ಮಸಭೆಯ ಪ್ರೇಷಿತ ಕಾರ್ಯವನ್ನು ಮುನ್ನಡೆಸುತ್ತಾರೆ. ಯಾಕೆ ಈ ಪಂಚದಶಮಿ ಹಬ್ಬದಂದು ಪವಿತ್ರ ಧರ್ಮಸಭೆ ಉಗಮವಾಯಿತು? ಯೇಸು ತಾನು ಈ ಲೋಕದಲ್ಲಿದ್ದಾಗ ಆ ಪ್ರೇಷಿತರನ್ನು ಆರಿಸಿ ಆ ಪ್ರೇಷಿತರಿಗೆ ತರಬೇತಿಯನ್ನು ಕೊಟ್ಟು ಅವರ ಜೊತೆಯಲ್ಲಿದ್ದು ಪಿತನ ಕುರಿತು ಅವರಿಗೆ ಮನವರಿಕೆ ಮಾಡಿ ಅನೇಕ ಬೋಧನೆಗಳ ಮೂಲಕ, ಸಾಮತಿಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಅವರಿಗೆ ತಾನು ದೇವ ಪುತ್ರನೆಂಬುದಾಗಿ ಮನವರಿಕೆ ಮಾಡಿಕೊಟ್ಟರು. ಅದರಲ್ಲೂ ಕೆಲವರಿಗೆ ಮನವರಿಕೆಯಾಯಿತು, ಕೆಲವರಿಗೆ ಸಂಶಯವೂ ಆಯಿತು. ಯೇಸು ಎಲ್ಲವನ್ನೂ ಅವರಿಗೆ ತಿಳಿಸಿದರು. ಏಕೆಂದರೆ ಅವರ ಹತ್ತಿರವಿರುವ ಒಂದು ಗುಂಪನ್ನು ಅವರು ಅಂದರೆ ಶಿಷ್ಯರನ್ನು ಅವರು ಆರಿಸಿದ್ದರು. ಏಕೆಂದರೆ ತಾನು ತನ್ನ ಕಾರ್ಯ ಮುಗಿದ ನಂತರ ಪಿತನ ಬಳಿಗೆ ಮರಳಿ ಹೋಗಬೇಕೆಂಬುದು ಯೇಸುವಿಗೆ ತಿಳಿದಿತ್ತು. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರು, ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 15, 16 ಈ ಅಧ್ಯಾಯಗಳಿಂದ ಯೇಸುವಿನ ಆ ಒಂದು ಬೋಧನೆಯನ್ನು ನಾವು ಆಲಿಸಿದೆವು. ಯೇಸು ಈ ಶಿಷ್ಯರಿಗೆ ಮುಂಚೆ ಹೇಳಿದ್ರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನಿಮಗೆ ಪೋಷಕನನ್ನು ಕಳುಹಿಸುತ್ತೇನೆ, ನಾನು ಹೋಗದ ಹೊರತು ಪೋಷಕ ನಿಮ್ಮ ಮೇಲೆ ಬರುವುದಿಲ್ಲ, ಪೋಷಕ ನಾನು ಏನು ಹೇಳಿದ್ದೇನೋ ಅದೆಲ್ಲವನ್ನು ನಿಮಗೆ ತಿಳಿಸುವರು, ನಾನು ಪಿತನಿಂದ ಬಂದಿದ್ದೇನೆ, ಪಿತನು ಏನೆಲ್ಲ ನನಗೆ ಕಲಿಸಿದ್ದಾರೋ ಹೇಳಿದ್ದಾರೋ ಅದನ್ನು ನಾನು ನಿಮಗೆ ಹೇಳಿದ್ದೇನೆ, ಆದರೆ ಇವೆಲ್ಲವೂ ನಿಮಗೆ ಹೊರಲಾಗದ ಹೊರೆಯಾಗಬಾರದೆಂದು
ನಾನು ಎಣಿಸಿದ್ದೇನೆ ಮತ್ತು ಎಲ್ಲವನ್ನು ನಿಮಗೆ ತಿಳಿಸುವಾಗ ಇದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿದ್ದೇನೆ. ನೀವು ಭಯಪಡಬೇಡಿ, ನೀವು ದಿಗಿಲುಗೊಳ್ಳಬೇಡಿ. ಹೀಗೆ ಅನೇಕ ರೀತಿಯಲ್ಲಿ ಅವರನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಿದರು. ಆದರೂ ಶಿಷ್ಯರ ಮಧ್ಯೆ ಅನೇಕ ಪ್ರಶ್ನೆಗಳು ಮೂಡಿದವು. ನಮಗೆ ಪಿತನನ್ನು ತೋರಿಸಿ, ಹಾಗೂ ನೀವು ಹೋಗುವ ಹಾದಿ ನಮಗೆ ಹೇಗೆ ಗೊತ್ತು? ಇದೆಲ್ಲ ಪ್ರಶ್ನೆಗಳನ್ನು ಅವರು ಕೇಳಿದರು. ಯೇಸು ಅದಕ್ಕೆ ಉತ್ತರ ಕೊಟ್ಟರು. ನಂತರ ಯೇಸು ಅವರಿಗೆ ಹೇಳಿದರು 16ನೇ ಅಧ್ಯಾಯದಲ್ಲಿ, ನಿಮ್ಮ ವಿಶ್ವಾಸ ಕುಸಿಯದಂತೆ, ಸೈತಾನನು ಅದನ್ನು ಕಸಿಯದಂತೆ ಎಚ್ಚರಿಕೆ ವಹಿಸಿರಿ. ಪೋಷಕ ಬಂದ ಮೇಲೆ ನಿಮಗೆ ನ್ಯಾಯ, ನೀತಿ, ಪಾಪ ಇವುಗಳ ಕುರಿತು ಅರಿಕೆ ಮಾಡಿ ಕೊಡುವರು. ನಾನು ಏನು ಬೋಧಿಸಿದ್ದೇನೋ ಅದನ್ನು ಗ್ರಹಿಸುವಂತೆ ನಿಮಗೆ ಮಾಡುವರು. ಪವಿತ್ರಾತ್ಮರ ವಿಶೇಷವರ ಗ್ರಹಿಸುವ ಶಕ್ತಿ, ನಾವು ಹೇಳ್ತೀವಿ ದಹಿಸುವ ಅಗ್ನಿ, ಅದು ಗ್ರಹಿಸುವ ಶಕ್ತಿಯನ್ನು ಕೊಡುತ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಶುಭ ಸಂದೇಶವನ್ನು ನಾವು ನೋಡಿದಾಗ, ಈ ಪ್ರೇಷಿತರ ಕಾರ್ಯಕಲಾಪ ಮತ್ತು ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲು ಬರೆದ ಶುಭ ಸಂದೇಶವಾದ್ದರಿಂದ ಈ ಶುಭ ಸಂದೇಶದ ಮೇಲೆ ನಾವು ಗಮನವೀಯೋಣ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಅಂದರೆ ಇವರ ಅಂಜಿಕೆ ಹೋಗಿಲ್ಲ, ಭಯ ಹೋಗಿಲ್ಲ. ಯೇಸು ಅನೇಕ ವಿಧದಲ್ಲಿ 40 ದಿನಗಳ ಕಾಲ ಅವರ ಜೊತೆಗೆ ಸಮಯವನ್ನು ವ್ಯಯಿಸಿದರು. ಅವರಿಗೆ ಬೇಕಾದ ಬೋಧನೆಯನ್ನು ಕೊಟ್ಟರು, ದರ್ಶನಗಳನ್ನು ಕೊಟ್ಟರು, ಅವರನ್ನು ಬಲಪಡಿಸಿದರು. ಮತ್ತು 40ನೆಯ ದಿನ ಆತ ಸ್ವರ್ಗಾರೋಹಣವಾಗಿ ಪಿತನ ಬಳಿಗೆ ಮರಳಿ ಹೋಗಬೇಕಾಗಿತ್ತು. ಆದ್ದರಿಂದ ಅವರನ್ನು ಈ ಒಂದು ಪ್ರಾರ್ಥನೆಯಲ್ಲಿ ಮೇಲ್ಕೋಣೆಯಲ್ಲಿ ಜೊತೆ ಸೇರಿಸಿದವರು ತಾಯಿ ಮರಿಯಮ್ಮ. ಪವಿತ್ರಾತ್ಮ ಅನುಗ್ರಹ ಭರಿತಳಾದ ತಾಯಿ ಈ ಶಿಷ್ಯರೊಂದಿಗೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಳು. ಆದರೆ ಯೋಹಾನನ ಶುಭ ಸಂದೇಶದ ಹೇಳುತ್ತೆ, ಅವರು ಯಹೂದ್ಯರಿಗೆ ಅಂಜಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ಬಾಗಿಲುಗಳನ್ನು ಮುಚ್ಚಿದ್ದರು. ದೇವರು, ಯೇಸು ಸ್ವಾಮಿ, ಆತನ ದೈವ ಸ್ವರೂಪ, ಅಂದರೆ ಈ ದೇವರಿಗೆ ಯಾವುದೇ ಇತಿಮಿತಿ ಅಥವಾ ಯಾವುದೇ ತರದ ಬಾರ್ಡರ್ ಅಥವಾ ಗಡಿಗಳಿಲ್ಲ. ಆತ ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞಾನಿ ನಾವಂತೀವಿ. ಯೇಸು ಬಂದು ಹೇಳಿದ ಮಾತು ಯಾವುದು? ನಿಮಗೆ ಶಾಂತಿ. ಯಾವಾಗ ಅಶಾಂತಿ ಬರುತ್ತೆ, ಭಯ ಬರುತ್ತೆ, ನಿದ್ದೆಗೆಡುತ್ತೆ, ಅದಕ್ಕಾಗಿ ಯೇಸು ಹೇಳಿದ ಮೊದಲ ಮಾತು ನಿಮಗೆ ಶಾಂತಿ. ಬಿ ಫಿಲ್ಡ್ ವಿತ್ ದ ಪೀಸ್ ಆಫ್ ಗಾಡ್, ದೇವರ ಶಾಂತಿಯಿಂದ ತುಂಬಿದವರಾಗಿ ಎಂದು ಹೇಳಿ ತಮ್ಮ ಕೈಗಳನ್ನು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಏಕೆಂದರೆ ಆ ದರ್ಶನ ನೋಡಿ ಅವರಿಗೆ ಆನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಪಿತನು ನನ್ನನ್ನು ಕಳುಹಿಸಿದ್ರು ಈ ಲೋಕಕ್ಕೆ, ಈ ರಕ್ಷಣಾ ಕಾರ್ಯಕ್ಕಾಗಿ. ಈಗ ಆ ರಕ್ಷಣಾ ಕಾರ್ಯವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ನಾವೆಲ್ಲರೂ ಈ ಲೋಕದಲ್ಲಿ ಕಳುಹಿಸಲ್ಪಟ್ಟವರು. ಯಾತಕ್ಕಾಗಿ ಕಳುಹಿಸಲ್ಪಟ್ಟವರು? ಯೇಸುವಿನ ಸ್ವಾರ್ಥೆಗಾಗಿ, ಪ್ರೀತಿ, ಶಾಂತಿ, ಸೇವೆ, ಸಮಾಧಾನ, ಸಹನೆ ಹಾಗೂ ಕ್ಷಮೆಯ ಈ ಒಂದು ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ. ಆಮೇಲೆ ಯೇಸು ಅವರ ಮೇಲೆ ಉಸಿರೂದಿ, ಅಂದರೆ ಅವರಲ್ಲಿ ಉಸಿರಿತ್ತು, ಆದರೆ ಉಸಿರೂದಿ ಅಂದರೆ ಅರ್ಥ ಏನು? ಅವರ ಪುನರುತ್ಥಾನಿ ಉಸಿರನ್ನು ಅವರಿಗೆ ಕೊಡುತ್ತಾರೆ. ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಅಂದರೆ ಪ್ರೇಷಿತರಿಗೆ ಪವಿತ್ರಾತ್ಮರ ಶಕ್ತಿಯನ್ನು ಕೊಟ್ಟರು, ಅದರೊಂದಿಗೆ ಪ್ರೇಷಿತತ್ವದ ಅಧಿಕಾರವನ್ನು ಕೊಟ್ಟರು. ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಈ ಧರ್ಮಸಭೆಯಲ್ಲಿರುವ ನಾವು ಪ್ರತಿಯೊಬ್ಬರು ಕಳುಹಿಸಲ್ಪಟ್ಟವರು ಒಂದು ಪ್ರೇಷಿತ ಕಾರ್ಯಕ್ಕಾಗಿ. ಆ ಕಾರ್ಯ ಮುಗಿದ ನಂತರ ಪ್ರಭು ನಮ್ಮನ್ನು ತಮ್ಮಲ್ಲಿಗೆ ಸೆಳೆದುಕೊಳ್ಳುತ್ತಾರೆ ಎನ್ನುತ್ತದೆ ಪವಿತ್ರ ಗ್ರಂಥ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಕುರಿತು ಪವಿತ್ರ ಗ್ರಂಥದಲ್ಲಿ ನಾವು ಅನೇಕ ಕಡೆ ಓದುತ್ತೇವೆ. ಆದಿಕಾಂಡದಲ್ಲಿ ನಾವು ಓದಿದಾಗ ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ದೇವರು ಎಲ್ಲವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಎಲ್ಲವೂ ನಿರಾಕಾರವಾಗಿತ್ತು. ಅಲ್ಲಿ ಆಕಾರವಿರಲಿಲ್ಲ. ಅದರ ಮೇಲೆ ದೇವರ ಪವಿತ್ರಾತ್ಮ ಚಲಿಸುತ್ತಿತ್ತು. ಪವಿತ್ರಾತ್ಮ ಆಕಾರ ಕೊಡುತ್ತದೆ. ಇವತ್ತು ಪವಿತ್ರಾತ್ಮ ನಮಗೆ ಪವಿತ್ರ ಧರ್ಮಸಭೆಗೊಂದು ಆಕಾರ ಕೊಟ್ಟಿದೆ.
ನಮಗೆ ಸಂಸ್ಕಾರಗಳು ಮತ್ತು ವಿವಿಧ ರೀತಿಯಲ್ಲಿ ಹೇಗೆ ಆರಾಧನೆ ಮಾಡೋದು, ಇದೊಂದು ಆಕಾರ, ಪವಿತ್ರಾತ್ಮ ಕೊಟ್ಟ ಆಕಾರ. ಅದಕ್ಕೆ ಪವಿತ್ರಾತ್ಮ ವಕ್ರ ಬುದ್ಧಿಯುಳ್ಳ ಆ ಜೀವನದೊಳಗಡೆ ಪ್ರವೇಶಿಸಿದಾಗ ಪಶ್ಚಾತ್ತಾಪ ಪಡುವಂತೆ ಮಾಡಿ ಅವರಿಗೆ ಆಕಾರವನ್ನು ಕೊಡುತ್ತದೆ. ಆದ್ದರಿಂದ ಪಂಚದಶಮಿ ಹಬ್ಬ ಅಂದರೆ ಶಿಷ್ಯರಿಗೆ ಒಂದು ನಿರ್ದಿಷ್ಟ ಗುರಿ, ಸ್ಪಷ್ಟ ಉದ್ದೇಶ, ಒಂದು ಆಕಾರವನ್ನು ಕೊಟ್ಟ ದಿನವಾಗಿದೆ ಎಂದರೆ ತಪ್ಪಾಗಲಾರದು. ಹಾಗೇನೆ ನೀವು ಪಿತಾಮಹರ ಜೀವನದಲ್ಲಿ ನೋಡಿ, ದೇವರ ಆತ್ಮ ಅವರನ್ನು ನಡೆಸುತ್ತಿತ್ತು, ದೇವರ ಆತ್ಮ ಅವರೊಡನೆ ಚಲಿಸುತ್ತಿತ್ತು. ಹಾಗೇನೆ ಈ ವಿಮೋಚನ ಕಾಂಡದಲ್ಲಿ ಈಜಿಪ್ಟ್ ಜನರನ್ನು ಸುಮಾರು 450 ವರ್ಷಗಳ ಕಾಲ, 40 ವರ್ಷ ಅರಣ್ಯದಲ್ಲಿ ಮತ್ತು ಅವರು 450 ವರ್ಷಗಳ ಕಾಲ ಅಲ್ಲಿ ಈಜಿಪ್ಟಿನಲ್ಲಿ ಇದ್ದರು. ದೇವರು ಅವರೊಡನೆ ಇದ್ದರು. ಈ 40 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಹೋಗುತ್ತಿರುವಾಗ ಅಲ್ಲಿ ಪವಿತ್ರಾತ್ಮ, ದೇವರ ಆತ್ಮ ಇದ್ದರು. ಪ್ರವಾದಿಗಳ ಮಧ್ಯೆ ದಾನಿಯೇಲ ಇರಬಹುದು, ಎಜೇಕಿಯೇಲ, ಯೋಸೇಯ, ಯೋವೇಲ, ಯೋನ ಪ್ರವಾದಿ, ಯೆರೆಮೀಯ, ಇವರ ಜೊತೆಗೂ ಕೂಡ ಯೆಶಾಯ ಪವಿತ್ರಾತ್ಮರು ಪ್ರೇರಣೆ ಕೊಟ್ಟರು, ಕೆಲಸ ಮಾಡಿದರು. ಅನೇಕ ಬಾರಿ ಯೆರೆಮೀಯ ಪ್ರವಾದಿ ಹೇಳಿದ ಮಾತು, ದೇವರ ಆ ವಾಕ್ಯ ನನ್ನೊಳಗಡೆ ದಹಿಸುತ್ತಾ ಇದೆ, ಅಂದರೆ ಆತ್ಮರು ಅದನ್ನು ದಹಿಸುವಂತೆ ಮಾಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ಆತ್ಮ ಸ್ವರೂಪವಾಗಿ ತಾಯಿ ಮರಿಯಮ್ಮ ಯೇಸುವಿಗೆ ಗರ್ಭ ತಳೆದರು ಮತ್ತು ಯೇಸುವನ್ನು ಈ ಲೋಕಕ್ಕೆ ಕೊಟ್ಟರು. ಆ ಯೇಸು ಈ ಲೋಕದಲ್ಲಿ ಜೀವಿಸಿ ಶಿಷ್ಯರಿಗೆ ಬೋಧನೆಯನ್ನು ಮಾಡಿ, ಹೆದರಬೇಡಿ, ಅಂಜಬೇಡಿ, ಈ ದಶಮಿ ದಿನದಂದು ಈ ಒಂದು ಆಶೀರ್ವಾದ ಸ್ವೀಕರಿಸುತ್ತೀರಿ ಎಂಬುದಾಗಿ ಮನವರಿಕೆ ಮಾಡಿದರು. ಅದೇ ಪಂಚದಶಮಿ ಹಬ್ಬ. ಇವತ್ತಿನ ಮೊದಲನೆಯ ವಾಚನ ನಾವು ಧ್ಯಾನಿಸಿದ್ದೇ ಆದರೆ ಅದರಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಹೇಗೆ ಈ ಪಂಚದಶಮಿ ಹಬ್ಬದ ಆಶೀರ್ವಾದ ಇಳಿದು ಬಂತು. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅಗ್ನಿ ಜ್ವಾಲೆಗಳು ಅವರ ಮೇಲೆ ನೆಲೆಸಿದವು. ಈ ಅಗ್ನಿ ದಹಿಸುವ ಈ ಲೋಕದ ಅಗ್ನಿಯಲ್ಲ, ಪವಿತ್ರಾತ್ಮರ ಅಗ್ನಿ. ಅಂದರೆ ನಮ್ಮೊಳಗಡೆ ಇರುವ ಈ ಎಲ್ಲ ಹೊಲಸುತನಗಳನ್ನು ದಹಿಸಿ ಹೊಸತನವನ್ನು, ನವೀಕರಣವನ್ನು ಮಾಡುವಂತ ಅಗ್ನಿ ಇದಾಗಿದೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಪಂಚದಶಮಿ ಹಬ್ಬದಂದು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಏನಾಯ್ತು? ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲಾ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿ ಜನರು ದಿಗ್ಭ್ರಮೆಗೊಂಡರು. ನೋಡಿ, ಅಲ್ಲಿ ಪಂಚದಶಮಿ ಹಬ್ಬ ನಡೆಯಲು ಬೇರೆ ಬೇರೆ ಕಡೆಯಿಂದ ಯಹೂದ್ಯರು ಬಂದಿದ್ದರು. ಈ ಶಬ್ದ ನೀವು ನೋಡಿ, ಯೇಸು ರೂಪಾಂತರಗೊಂಡಾಗ ಹೇಳ್ತಾರೆ, ಈ ಶಬ್ದ ನಿಮಗಾಗಿ ಆಗಿದ್ದು. ಮೋಶೆಗೂ ಕೂಡ ಶಬ್ದವಾಗುವ ಅನುಭವವಾಗುತ್ತೆ. ಈಗ ಅವರೆಲ್ಲರೂ ಕೇಳಿದಾಗ ಅವರೆಲ್ಲರೂ ಪ್ರೇಷಿತರ ಕಡೆಗೆ ನೋಡಿದರು. ಪ್ರೇಷಿತರು ಸುವಾರ್ತೆಯನ್ನು ಸಾರಲು ಆರಂಭಿಸಿದರು. ಅವರು ಮಾತನಾಡಿದ್ದು ಅವರವರ ಭಾಷೆಯಲ್ಲಿ ಅವರು ಕೇಳುವಂತಾಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪ್ರೇಷಿತರು ಸುವಾರ್ತೆಯನ್ನು ತೆಗೆದುಕೊಂಡು ಬೇರೆ ಬೇರೆ ನಾಡುಗಳಿಗೆ ಹೋದರು. ಆವಾಗ ಉತ್ತಮ ರಸ್ತೆಗಳಿರಲಿಲ್ಲ, ಉತ್ತಮ ಯಾವುದೇ ತರಹದ ಪ್ರಯಾಣಕ್ಕೆ ಅವಕಾಶಗಳೇ ಇರಲಿಲ್ಲ. ಆದರೆ ಅವರಲ್ಲಿದ್ದ ಹುಮ್ಮಸ್ಸು, ಚೈತನ್ಯ, ಅವರಲ್ಲಿದ್ದ ಆ ಯೇಸುವಿನ ಪ್ರೀತಿ, ಇದು ನಮಗೆ ಮಾದರಿಯಾಗಬೇಕು. ಭಾಷೆ ಗೊತ್ತಿರಲಿಲ್ಲ, ದೇಶ ಗೊತ್ತಿರಲಿಲ್ಲ, ಯಾವ ಸಂಸ್ಕೃತಿ ಗೊತ್ತಿರಲಿಲ್ಲ, ಅಲ್ಲಿರುವ ಪದ್ಧತಿ ಗೊತ್ತಿರಲಿಲ್ಲ. ಆದರೆ ಈ ಸಂಸ್ಕೃತಿ, ಭಾಷೆ, ದೇಶ, ಗಡಿಗಳನ್ನು ಸೃಷ್ಟಿಸಿದ ಹಾಗೂ ನಮ್ಮನ್ನು ರಕ್ಷಿಸಿದ ರಕ್ಷಕ ಯೇಸು ಅವರಿಗೆ ಗೊತ್ತಿತ್ತು. ಪವಿತ್ರಾತ್ಮ ಅವರಿಗೆ ಗೊತ್ತಿತ್ತು. ತ್ರಿಯೇಕ ದೇವರ ಶಕ್ತಿ ಅವರಿಗೆ ಗೊತ್ತಿತ್ತು. ಅದೇ ಶಕ್ತಿಯಿಂದ ವಿಶ್ವದಾದ್ಯಂತ ಸುವಾರ್ತೆಯನ್ನು ಅವರು ಸಾರಲು ಪ್ರೇರಣೆಯಾಯಿತು ಮತ್ತು ಕಾರಣವಾಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ನೀ ಉಸಿರನ್ನು ಊದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು.
ಒಂದು ನಿಟ್ಟಿನಲ್ಲಿ ಈ ದಿನ, ಈ ಪಂಚದಶಮಿ ಹಬ್ಬ ನಮಗೆ ಪುನಶ್ಚೇತನ, ನಮಗೆ ನವೀಕರಣ. ಏಕೆಂದರೆ ಈ ಮಾರಣಾಂತಿಕ ವ್ಯಾಧಿ ಕೊರೋನಾ ವಿಶ್ವದಾದ್ಯಂತ ಆವರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಾಗ ದೇವರ ಉಸಿರು ನಮ್ಮೊಳಗಡೆ, ದೇವರ ವಿಶೇಷ ಶಕ್ತಿ ನಮ್ಮೊಳಗಡೆ, ದೇವರ ಅಭಿಷೇಕ ನಮ್ಮೊಳಗಡೆ ಬಂದಾಗ ಇಂತಹ ಮಾರಣಾಂತಿಕ ವ್ಯಾಧಿಗಳು, ಯೇಸು ಸ್ವಾಮಿ ಹೇಳಿದ್ದಾರೆ, ವಿಷ ಪದಾರ್ಥಗಳೇನಾದರೂ ತಿನ್ನರು ಅಥವಾ ಹಾವುಗಳು ಚೇಳುಗಳು ಕಚ್ಚಿದರು ಮುಟ್ಟಿದರು ಏನು ಆಗದು, ಕಾರಣ ದೇವರ ಶಕ್ತಿ ನಿಮ್ಮೊಳಗಡೆ ಇರುವುದು. ಅದರಿಂದ ನಾವು ಮಾಡಬೇಕಾದುದು ಇಷ್ಟೇ, ದೇವರನ್ನು ಸ್ತುತಿಸಿ ಭಜಿಸಿ ಆರಾಧಿಸಿ ಜೀವಿಸತಕ್ಕದ್ದು ಮತ್ತು ದೇವರಲ್ಲಿ ಜೀವಿಸತಕ್ಕದ್ದು. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಬಹಳ ಸ್ಪಷ್ಟವಾಗಿ ನುಡಿಯುತ್ತಾರೆ, ನಮಗೆ ಸಿಕ್ಕ ಈ ವರದಾನಗಳು, ನಾವು ಆಡ್ತೀವಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ಫಲಗಳಿಂದ ನಮ್ಮನ್ನು ನಡೆಸಿ. ಈ ವರದಾನಗಳು ಯಾವುದು? ಈ ವರದಾನಗಳು ಪಂಚದಶಮಿ ಹಬ್ಬದ ಆಶೀರ್ವಾದ ಏನು? ಆ ಆಶೀರ್ವಾದ ಪಡೆದ ಸೌಲನಾಗಿದ್ದವನು ಪೌಲನಾಗಿ ಆತ ಕೊರಿಂಥದವರಿಗೆ ಬರೆದು ಹೇಳ್ತಾ ಇದ್ದಾನೆ, ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ, ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನೋ ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಯೇಸುವನ್ನು ಪ್ರಭು ಅಂತ ಒಪ್ಪಿಕೊಳ್ಳುವವನು ಪವಿತ್ರಾತ್ಮರ ಪ್ರೇರಣೆಯಿಂದ ಮಾತನಾಡುವನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾತನು ಯೇಸುವನ್ನು ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ. ಯಾವ ವರದಾನಗಳು? ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬರಲ್ಲೂ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ನೋಡಿ, ಇವತ್ತು ನಮಗೆ ಸಿಕ್ಕ ವರದಾನಗಳು ಇರ್ಬೋದು, ಬೋಧನಾ ವರ, ಹಾಡುವ ವರ, ಸೇವೆಯ ವರ, ಯಾವುದೇ ವರ ನಮಗೆ ಸಿಕ್ಕಿದೆ, ಆದರೆ ಅದು ಸರ್ವರ ಒಳಿತಿಗಾಗಿ ಕೊಡಲಾಗಿದೆ. ಅದಕ್ಕಾಗಿ ಪೌಲ ಹೇಳುತ್ತಾನೆ, ಈ ಎಲ್ಲಾ ವರದಾನಗಳು ಕೊಡುವವರು ಪವಿತ್ರಾತ್ಮರು. ಸೇವೆಗಳು ವಿಧ ವಿಧವಾಗಿವೆ, ವಿಧ ವಿಧ ಸೇವೆ ಇದೆ. ನಾವು ಆಸ್ಪತ್ರೆ ಸೇವೆ ಮಾಡಬಹುದು, ಸಾಮಾಜಿಕ ಸೇವೆ ಮಾಡಬಹುದು, ಅಥವಾ ವೃದ್ಧಾಶ್ರಮದಲ್ಲಿ ಸೇವೆ ಮಾಡಬಹುದು, ಶಾಲೆಯಲ್ಲಿ ಸೇವೆ ಮಾಡಬಹುದು, ಧರ್ಮ ಕೇಂದ್ರದಲ್ಲಿ ಸೇವೆ ಮಾಡಬಹುದು. ಆದರೆ ನಾವು ಸೇವೆ ಮಾಡುವಾಗ ಸೇವೆ ಮಾಡಲು ನಮಗೆ ಪ್ರೇರಣೆ ಕೊಟ್ಟ ದೇವರನ್ನು, ಪ್ರಭುವನ್ನು ನಾವು ಮರೆಯಬಾರದು. ಅದಕ್ಕಾಗಿ ವಿವಿಧ ಸೇವೆಗಳಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭು ಒಬ್ಬರೇ. ಯಾವುದೇ ಸೇವೆ ಮಾಡಿ ನಿಯತ್ತಾಗಿ ಮಾಡಿ, ನಿಸ್ವಾರ್ಥತೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಅವುಗಳನ್ನು ಸ್ವೀಕರಿಸುವ ಪ್ರಭು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ವಿವಿಧ ಶಕ್ತಿ ಸಾಮರ್ಥ್ಯಗಳು ದೇವರು ಒಬ್ಬೊಬ್ಬರಿಗೆ ಕೊಡಬಹುದು, ಆದರೆ ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ನೋಡಿ, ನಮ್ಮಲ್ಲಿ ಕಂಡುಬರುವ, ಅದಕ್ಕಾಗಿ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ಅವರಲ್ಲಿ ವರ ಇದೆ ನನ್ನಲ್ಲಿ ವರ ಇಲ್ಲ ಅಂತೇಳಿ. ಇಲ್ಲ, ಇದು ಒಬ್ಬರಲ್ಲಿರುವ ವರಗಳು ಇನ್ನೊಬ್ಬರಲ್ಲಿರುವ ವರಗಳು ಮಾರಕವಲ್ಲ, ಅದು ಪೂರಕವಾಗಿವೆ, ಪ್ರೇರಕವಾಗಿವೆ. ಆದ್ದರಿಂದ ಸರ್ವರ ಒಳಿತಿಗಾಗಿಯೇ ಈ ವರಗಳನ್ನು, ಉದಾಹರಣೆಗೆ ನಮ್ಮ ಧರ್ಮ ಕೇಂದ್ರ, ಈ ಧರ್ಮ ಕೇಂದ್ರದಲ್ಲಿ ವಿವಿಧ ಜನರಿದ್ದಾರೆ, ವಿವಿಧ ಸಮುದಾಯಗಳಿವೆ, ವಿವಿಧ ಕುಟುಂಬಗಳಿವೆ. ಈ ಕುಟುಂಬಗಳು ಸೇರಿ ಸಮುದಾಯವಾಗುತ್ತೆ. ಈ ಸಮುದಾಯದಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ವರಗಳು ವಿಶೇಷವಾಗಿ ಇರಬಹುದು. ಪ್ರತಿಯೊಬ್ಬರಲ್ಲೂ ವಿವಿಧ ವರಗಳು ಖಂಡಿತ ಇದ್ದೇ ಇವೆ. ನಾವು ಗಾಯನ ಮಂಡಳಿಯಲ್ಲಿದ್ದೀವಿ, ಅಥವಾ ICOM ಇದ್ದೀವಿ, ಲೀಜನ್ ಆಫ್ ಮೇರಿ ಅಥವಾ ವಿನ್ಸೆಂಟ್ ಡೆ ಪೌಲ್ ಸೊಸೈಟಿ, ವಿವಿಧ ಅಸೋಸಿಯೇಷನ್ ಸಂಘಟನೆಗಳಲ್ಲಿದ್ದೀವಿ. ಯಾಕೆ ಇದ್ದೀವಿ? ಅಲ್ಲಿ ನಾವು ದೇವರಿಗೆ ಮಹಿಮೆ, ದೇವರ ಒಂದು ಸೇವೆ ಮಾಡಲು ನಮಗೊಂದು ಅವಕಾಶ. ಅಂದ್ರೆ ಅನೇಕ ಬಾರಿ ಏನಾಗುತ್ತೆ, ನಮ್ಮ ಸಂಘಟನೆಗಳು ಅಥವಾ ಸಂಘ ಸಂಸ್ಥೆಗಳಲ್ಲೂ ಕೆಲವು ಸರಿ ಒಳ ಜಗಳ ಅಥವಾ ಒಳ ರಾಜಕೀಯಗಳು ಆರಂಭವಾಗುತ್ತವೆ. ಹಾಗೆ ತನ್ನ ಹೊಟ್ಟೆ ಕಿಚ್ಚು ಮತ್ಸರಗಳು ಸ್ಟಾರ್ಟ್ ಆಗುತ್ತವೆ. ಅವಾಗ ಏನಂತ ಮುರಿದು ಬೀಳುತ್ತವೆ. ಅದು ಮಾಡುವುದು ಸೈತಾನ. ಆದ್ದರಿಂದ ಇವತ್ತು ನಮಗೆ ಬೇಕಾದುದು ಪವಿತ್ರಾತ್ಮರ ವರ. ಅದರಲ್ಲಿ ಶ್ರೇಷ್ಠ ವರ ದೀನತೆ. ಎಲ್ಲಿ ದೀನತೆ ಇದೆಯೋ ಅಲ್ಲಿ ವಿಧೇಯತೆ ಇರುತ್ತೆ, ಎಲ್ಲಿ ವಿಧೇಯತೆ ಇರುತ್ತೆಯೋ ಅಲ್ಲಿ ಸುವಾರ್ತೆಯ ಆಶೀರ್ವಾದ ಅಥವಾ ಸ್ವಾದವು ಇರುತ್ತೆ. ಆದ್ದರಿಂದ ನಾವು ಈ ವರಗಳನ್ನು ಒಳಿತಿಗಾಗಿ ಬಳಸೋಣ. ಒಂದು ವೇಳೆ ನಾವು ತಪ್ಪು ದಾರಿಯಲ್ಲಿ ಹೋಗಿದ್ದೆ ಆದರೆ ಇವತ್ತು ಪಂಚದಶಮಿ ಹಬ್ಬದಂದು ಪಶ್ಚಾತ್ತಾಪಪಟ್ಟು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಹೊಸ ಶಕ್ತಿಗಳಾಗೋಣ, ವ್ಯಕ್ತಿಗಳಾಗೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಹೀಗೆ ನಾವು ಪವಿತ್ರಾತ್ಮರಲ್ಲಿ ಜೀವಿಸುವಾಗ ನಮ್ಮಲ್ಲಿ ಭೇದ ಭಾವ ಇರುವುದಿಲ್ಲ.
ಗ್ರೀಕರಾಗಲಿ, ಯಹೂದ್ಯರಾಗಲಿ, ಪರತಂತ್ರರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹ, ಒಂದೇ ದೀಕ್ಷಾ ಸ್ನಾನ ಪಡೆದಿರುವುದರಿಂದ ನಾವು ಯೇಸುವಿನಲ್ಲಿ ಒಂದಾಗಿದ್ದೀವಿ. ವಿ ಆರ್ ಯುನೈಟೆಡ್ ಇನ್ ಕ್ರೈಸ್ಟ್. ಆತ್ಮೀಯ ಸಹೋದರ ಸಹೋದರಿಯರೇ, ಪಂಚದಶಮಿ ಹಬ್ಬದಂದು ಶಿಷ್ಯರಿಗೆ ಶಕ್ತಿ ಸಿಕ್ತು. ಪಂಚದಶಮಿ ಹಬ್ಬದಂದು ಹುಮ್ಮಸ್ಸು ಸಿಕ್ತು, ಉತ್ತೇಜನ ಸಿಕ್ತು. ಪಂಚದಶಮಿ ಹಬ್ಬ ಅವರ ಜೀವನದ ದಿಶೆಯನ್ನೇ ಬದಲಾಯಿಸಿತು. ಪಂಚದಶಮಿ ಹಬ್ಬ ಅವರಿಗೆ ಹೆದರದೆ, ಅಂಜದೆ, ಧೈರ್ಯದಿಂದ ಸ್ವಾರ್ಥ ಸಾರಲು ಕೃಪೆ ಸಿಕ್ತು. ಪಂಚದಶಮಿ ಹಬ್ಬ ಗೊತ್ತಿಲ್ಲದ ನಾಡುಗಳಲ್ಲಿ ಹೋಗುವ ಅವರಿಗೆ ವಿಶೇಷವಾದ ಕೃಪೆಯೂ ಕೂಡ ದೇವರು ಕರುಣಿಸಿದರು. ಈ ಪಂಚದಶಮಿ ಹಬ್ಬದಂದು ಅವರೊಂದು ನಿರ್ಧಾರ ಮಾಡಬೇಕಿತ್ತು. ಅವರು ಭಯದಿಂದ ಒಳಗಡೆ ಕುಳಿತುಕೊಂಡಿರುವಾಗ ಈಗ ಈ ನಿರ್ಧಾರ, ಪವಿತ್ರ ಆತ್ಮ ಆ ನಿರ್ಧಾರದಲ್ಲಿ ಸಹಾಯ ಮಾಡುತ್ತಾರೆ. ಹೇಗೆ ಸಹಾಯ ಮಾಡ್ತಾರೆ? ಪವಿತ್ರ ಆತ್ಮ ಭರಿತರಾಗಿ ಅವರು ಪವಿತ್ರ ಆತ್ಮರ ತೇಜದ ಪ್ರಭೆಯಿಂದ ತುಂಬಿ ಹೊರಗಡೆ ಬರುತ್ತಾರೆ. ಇವತ್ತು ನಾವು ಕೂಡ ನಮ್ಮ ಕುಟುಂಬಗಳು ಪ್ರಾರ್ಥನೆಯ ಕುಟುಂಬಗಳಾಗಬೇಕು, ಸಮುದಾಯಗಳು ಚೈತನ್ಯಭರಿತ ಸಮುದಾಯಗಳಾಗಬೇಕು, ಧರ್ಮ ಕೇಂದ್ರಗಳು ಜೀವವುಳ್ಳ ಧರ್ಮ ಕೇಂದ್ರಗಳಾಗಬೇಕು, ಧರ್ಮಕ್ಷೇತ್ರಗಳು ಜೀವವುಳ್ಳ ಧರ್ಮಕ್ಷೇತ್ರಗಳಾಗಬೇಕು. ಏಕೆಂದರೆ ಪವಿತ್ರ ಆತ್ಮರಿಗೆ ನಾವು ಸಾಕ್ಷಿಯಾಗಬೇಕು. ನಮ್ಮಲ್ಲಿ ಬಲಹೀನತೆ ಇರಬಹುದು, ನಮ್ಮಲ್ಲಿ ತೊಂದರೆ ತಾಪತ್ರಯಗಳು ಇರಬಹುದು, ಅಥವಾ ಹೊರಗಡೆಯ ಪ್ರಭಾವಗಳು ಇರಬಹುದು. ಭಯಪಡಬೇಡಿ. ಇದೆಲ್ಲವೂ ಪ್ರೇಷಿತರಿಗೆ ಅನುಭವಿಸುವ ಅನುಭವ ಕೂಡ ವಾಯಿತು. ಅವರನ್ನು ಸೆರೆಮನೆಗೆ ತಳ್ಳಿದರು, ಹೊಡೆದರು, ಅವರಿಗೆ ಹಿಂಸೆ ಕೊಟ್ಟರು, ಎಲ್ಲವೂ ಅವರಿಗೆ ಸಿಕ್ತು. ಆದರೆ ಅವರು ಎದೆಗುಂದಲಿಲ್ಲ. ಅವರ ದೃಷ್ಟಿ ಆತನತ್ತ. ಅಂದರೆ ಕೀರ್ತನೆ 34:5 ಹೇಳುತ್ತೆ, ಆತನತ್ತ ತಿರುಗಿದ ಮುಖ ಹರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗದು. ನಮ್ಮ ಮುಖ ತ್ರಯೇಕ ದೇವರತ್ತ, ರಕ್ಷಕ ಪ್ರಭುವಿನತ್ತ, ಪೋಷಕ ಪವಿತ್ರಾತ್ಮನತ್ತ. ಅದಕ್ಕೆ ಯೇಸು ಹೇಳಿದ್ರು, ನೀವು ಪ್ರಾರ್ಥಿಸುವಾಗ ಪವಿತ್ರ ಆತ್ಮರಲ್ಲಿ ಪ್ರಾರ್ಥಿಸಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ಈ ಒಂದು ಕಷ್ಟದ ಸಮಯದಲ್ಲಿರುವಾಗ ಹೆದೆಗುಂದದೆ, ಅಂಜದೆ, ಹೆದರದೆ, ದಿಗ್ಭ್ರಮೆಗೊಳ್ಳದೆ, ಧೈರ್ಯದಿಂದ ಈ ಕೋವಿಡ್-19 ಅನ್ನು ಸೋಲಿಸೋಣ. ವಿಶ್ವಾಸದಲ್ಲಿ ಬಲಗೊಳ್ಳೋಣ. ಪ್ರತಿನಿತ್ಯ ಮನೆಯಲ್ಲಿ ಪವಿತ್ರ ಆತ್ಮರ ಹಾಡುಗಳನ್ನು ಹಾಡುತ್ತಾ ನಮ್ಮ ಕುಟುಂಬ ಪವಿತ್ರ ಆತ್ಮರ ಅಭಿಷೇಕದಿಂದ ಸದಾ ಜೀವಿಸುವಂತಾಗಲಿ. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 51ನೇ ವಾಕ್ಯ ಹೇಳುತ್ತೆ, ಪವಿತ್ರ ಆತ್ಮರಿಗೆ ವಿರೋಧ ಪ್ರತಿಭಟಿಸಬೇಡಿರಿ. ನಾವು ದೇವರಿಗೆ ವಿರೋಧವಾದುದನ್ನು ಮಾಡುವುದು ಬೇಡ. ದೇವರು ನಮಗೆ ಕೊಟ್ಟ ಹಾದಿಯಲ್ಲಿ ಜೀವಿಸುತ್ತಾ ನಮ್ಮ ಸ್ನಾನ ದೀಕ್ಷೆಯಲ್ಲಿ, ದೃಢೀಕರಣದಲ್ಲಿ ನಾವು ಪಡೆದ ಪವಿತ್ರ ಆತ್ಮ ಇವತ್ತು ಜೀವಾಳಗೊಳ್ಳಲಿ ಮತ್ತು ಈ ಹಬ್ಬದ ವಿಶೇಷ ಆಶೀರ್ವಾದ ನಮಗೆ ಲಭ್ಯವಾಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ಒಂದು ನಿಮಿಷ ನಾವೆಲ್ಲರೂ ಈ ಪಂಚದಶಮಿ ಹಬ್ಬದಂದು ಪ್ರಾರ್ಥಿಸೋಣ. ಅಂತಿಮ ದಿನ ಬರಲು ಸಕಲ ಜನರ ಮೇಲೆ ಅಗ್ನಿಯ ಅಭಿಷೇಕ, ಇದು ದೇವರ ವಾಗ್ದಾನ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ, ಬಿರುಗಾಳಿಯಾಗಿ ಬನ್ನಿರಿ, ನಮ್ಮ ಆಶೀರ್ವಾದಿಸ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ, ಅಗ್ನಿನಾಳವಾಗಿ ಬನ್ನಿರಿ. ಹೌದು, ಪವಿತ್ರಾತ್ಮರೇ ಅಗ್ನಿನಾಳವಾಗಿ ನಮ್ಮ ಮೇಲೆ ಬನ್ನಿರಿ. ನಮ್ಮನ್ನು ಆಶೀರ್ವದಿಸಲು ಬನ್ನಿರಿ. ನಮ್ಮಲ್ಲಿರುವ ಭಯ ಭೀತಿಗಳನ್ನು ದೂರ ಮಾಡಿರಿ. ಮರಣಾಂತಿಕ ರೋಗಗಳಿಂದ ನಮ್ಮನ್ನು ಬಿಡಿಸಿರಿ. ಇದು ಈ ಸ್ವಾರ್ಥೆಯನ್ನು ಆಲಿಸಿದ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುವ ಪ್ರತಿಯೊಬ್ಬರ ಮೇಲೂ ವಿಶೇಷ ಆಶೀರ್ವಾದ ಇಳಿದು ಬರಲಿ. 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಭಾವನಾತ್ಮರೇ ಸ್ತೋತ್ರ. ಈ ಪಂಚದಶಮಿ ಹಬ್ಬದಂದು ಪ್ರತಿಯೊಬ್ಬರ ಮೇಲೆ, ಪ್ರತಿ ಕುಟುಂಬಗಳ ಮೇಲೆ, ಸಮುದಾಯದ ಮೇಲೆ ಆಶೀರ್ವಾದಗಳು ಇಳಿದು ಬರಲಿ. ಎಲ್ಲ ಕೇಡುಗಳಿಂದ ಅವರನ್ನು ಕಾದು ರಕ್ಷಿಸಿರಿ. ಅವರಿಗೆ ಬೇಕಾದ ವರದಾನಗಳು ಇಳಿದು ಬರಲಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಹಾಲ ಮರಗಿ ಬ್ರಷಾರ ಬಲಗರ ಶಂದರಿಯರ ಬರ ಅಲ್ಫಕೋರ ರಾಫ ಹಲ್ರೇರ ಮಗ ಶರಿಯರ ಶಮ್ಮಾಲ ಕಿಂಬೆರ ಬರ ಹೊರವರಿಯ ನಿಸಿಂತೆರ ಬರಲುಯ. ಯೇಸುವೇ ನಿಮ್ಮ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಅಭಿಷೇಕವಾಗಲಿ. ಅಂಧಕಾರ ಶಕ್ತಿಗಳು, ಮಾರಣಾಂತಿಕ ವ್ಯಾಧಿಗಳು, ಕೋವಿಡ್-19 ಈ ಕುಟುಂಬಗಳಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. ನಮ್ಮ ರಾಜ್ಯ, ದೇಶ, ವಿಶ್ವವನ್ನು ರಕ್ಷಿಸಿರಿ. ಎಲ್ಲ ವೈದ್ಯರನ್ನು, ದಾದಿಯಂದಿರನ್ನು, ಎಲ್ಲ ಜನರನ್ನು, ಅಧಿಕಾರಿಗಳನ್ನು, ಎಲ್ಲ
ದೇಶವನ್ನು ಮುನ್ನಡೆಸುತ್ತಿರುವ ವ್ಯಕ್ತಿಗಳನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಪವಿತ್ರ ಸಭೆಯ ಮೇಲೆ ವಿಶೇಷ ಕರುಣೆ ಇಳಿದು ಬರಲಿ. ದೇವ, ನಮ್ಮೆಲ್ಲರನ್ನು ಅದ್ಭುತಕರವಾಗಿ ಮುನ್ನಡೆಸುವ ದೇವರು ನೀವಾಗಿದ್ದೀರಿ. ನಮ್ಮ ಪಾಪ ಶಾಪಗಳನ್ನು ಮನ್ನಿಸಿ ನಮ್ಮನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ರೋಗ ರುಜಿನಗಳಿಂದ ಮುಕ್ತಿ ಸಿಗಲಿ, ಪಶ್ಚಾತ್ತಾಪದ ಕೃಪೆ ಸಿಗಲಿ, ಆಶೀರ್ವಾದಗಳಲ್ಲಿ ಟಚ್. Bless them for your glory. Hallelujah, hallelujah, hallelujah. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವೂ ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಸಹೋದರ ಸಹೋದರಿಯರೇ, ಈ ಪಂಚದಶಮಿ ಹಬ್ಬದ ದಿನದಂದು ನಿಸ್ತೇಜರಾಗಿ ಒಳಗಡೆ ಕುಳಿತುಕೊಂಡಿದ್ದ ಶಿಷ್ಯರಿಗೆ ಉತ್ಸಾಹವನ್ನು ತುಂಬುವಂತಹ ಆಶೀರ್ವಾದದ ದಿನವಾಯಿತು. ಈ ದಿನ ನಾವು ಕೂಡ ಈ ಮಾರಣಾಂತಿಕ ವ್ಯಾಧಿಯ ಒಂದು ಭಯದಿಂದ ಇರುವಾಗ ನಮಗೂ ಇಂದು ಈ ಪಂಚದಶಮಿ ಹಬ್ಬ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಉತ್ತೇಜಿಸುತ್ತದೆ. ಮಾತ್ರವಲ್ಲ, ಸುವಾರ್ತೆಯ ವರವನ್ನು ಮತ್ತು ಸುವಾರ್ತೆಯ ವಿಶೇಷ ಬಲವನ್ನು ನಮಗೆ ಮನಗಾಣಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರಭು ಯೇಸು ನಾಮದಲ್ಲಿ ಪಿತನ ಬಳಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಈಗ ನಿವೇದಿಸೋಣ. ನಮ್ಮ ಉತ್ತರ: ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಮಯ ದೇವರೇ, ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ನಿಮ್ಮ ಶುಭ ಸಂದೇಶ ಕಾರ್ಯದಲ್ಲಿ ಸ್ಥಿರಗೊಳಿಸಿ ಧಾರ್ಮಿಕ ಜೀವನವನ್ನು ಅತ್ಯುತ್ತಮವಾಗಿ ಜೀವಿಸಲು ಕೃಪೆ ನೀಡಿರೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರುಣಾಳು ತಂದೆಯೇ, ನಮ್ಮ ರಾಷ್ಟ್ರಕ್ಕೆ ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ನಮ್ಮನ್ನು ಪ್ರೀತಿ, ಸಹಬಾಳ್ವೆ, ದೀನತೆ ಎಂಬ ಸದ್ಗುಣಗಳ ಮೂಲಕ ನಿಮ್ಮ ಮಕ್ಕಳಾಗಿ ಪರಿವರ್ತಿಸಿರೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರೇ, ಪವಿತ್ರಾತ್ಮರ ನೆರವಿನಿಂದ ನಮ್ಮಲ್ಲಿರುವ ಪಾಪಕೃತ್ಯಗಳನ್ನು ತೊಡೆದು ಹಾಕಿ ನೈಜ ಸಂತೋಷ ಹಾಗೂ ಆನಂದವನ್ನು ನಾವೆಲ್ಲರೂ ಪಡೆಯುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜಾತಿ, ಮತ, ಬಣ್ಣ, ಭಾಷೆ, ಮೇಲು ಕೀಳು ಎಂಬ ತಾರತಮ್ಯವನ್ನು ನಮ್ಮಿಂದ ಹೋಗಲಾಡಿಸಿ ನಾವೆಲ್ಲರೂ ಏಕದೇವ ತಂದೆಯ ಮಕ್ಕಳಂತೆ ಜೀವಿಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ
ವಿಶ್ವದಲ್ಲಿ ತಾಂಡವವಾಡುತ್ತಿರುವ ಮರಣಾಂತಿಕ ವ್ಯಾಧಿ ಕೋವಿಡ್-19ನಿಂದ ಅಂದರೆ ಕೊರೋನಾ ವೈರಸ್ನಿಂದ ದೇವರು ನಮಗೆ ಬಿಡುಗಡೆ ಕೊಡಲಿ. ಇದಕ್ಕೆ ಶೀಘ್ರವಾಗಿ ಲಸಿಕೆ ಕಂಡುಹಿಡಿಯುವಂತಾಗಲಿ. ಜನರೆಲ್ಲರೂ ಪರಿವರ್ತನೆಗೊಂಡು ನಿಜ ದೇವರತ್ತ ವಾಲಲಿ. ಇದೋ ದೇವ, ನಿಮ್ಮ ಕರುಣೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ನೀವು ಪ್ರೀತಿ ಸ್ವರೂಪಿ ದೇವರು. ನಿಮ್ಮ ಮುಂದೆ ನಮ್ಮ ಎಲ್ಲ ಭಿನ್ನಹಗಳನ್ನು ಸಮರ್ಪಿಸಿದ್ದೇವೆ. ನಾವು ನಿಮ್ಮ ಮುಂದೆ ಇಟ್ಟಿರುವ ಇಡಲಾಗದ ಭಿನ್ನಹಗಳು ನಿಮಗೆ ತಿಳಿದಿವೆ. ಅವುಗಳೆಲ್ಲದಕ್ಕೂ ಸದುತ್ತರವನ್ನು ನಿಮ್ಮ ಕುಮಾರರು, ನಮ್ಮ ರಕ್ಷಕರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಸುಂಧರೆ ನೀಡಿದ ಫಲಗಳ ತಂದಿಹೆನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ಎಂಬ ಶ್ರಮಗಳನ್ನು, ಅನುಗೊಳಿಸು ನಿನ್ನ ದೇಹವನ್ನು, ಸ್ವರ್ಗೀಯ ಮಂದವನು. ವಸುಂಧರೆ ನೀಡಿದ ಫಲಗಳ ತಂದಿಹೆನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮರು ಈ ದಿವ್ಯ ಬಲಿ ಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದಿರಿ.
ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರಾತ್ಮರು ಎಲ್ಲಾ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿ ವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ಪವಿತ್ರಾತ್ಮರು ಅಗ್ನಿ ನಾಲಿಗೆ ರೂಪದಲ್ಲಿ ಪ್ರೇಷಿತರಿಗೆ ಪ್ರತ್ಯಕ್ಷರಾದ ಪರಮ ಪಾವನ ಪಂಚದಶಮಿ ದಿನದಂದು ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯು, ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೇಯ,
ಯಾಕೋಬ, ಯೋವಾನ, ಥೋಮಸ್, ಯಾಕೋಬ, ಫಿಲಿಪ್ಪ, ಬರ್ತೊಲೊಮೇಯ, ಮತ್ತಾಯ, ಸಿಮೋನ, ತದ್ದಾಯ, ಲೀನಸ್, ಕ್ಲೀಟಸ್, ಕ್ಲೆಮೆಂಟ್, ಸಿಕ್ಸ್ಟಸ್, ಕೊರ್ನೆಲಿಯಸ್, ಸಿಪ್ರಿಯನ್, ಲಾರೆನ್ಸ್, ಕ್ರಿಜಗಾನಸ್, ಯೋವಾನ ಮತ್ತು ಪೌಲ, ಕಾಸ್ಮಸ್ ಮತ್ತು ದಾಮಿಯನ್ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲಾ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದುದರಿಂದ ಪ್ರಭು, ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದಿಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸುವ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭುವಿನ ಮರಣವನ್ನು ನಾವು ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜೆ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವೀವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮೆಲ್ಕಿಸೆದೇಕ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನವಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರದಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ
ನಿಮ್ಮ ಸೇವಕ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ, ಶಾಂತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆ ಇಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು, ರಕ್ತ ಸಾಕ್ಷಿಗಳೂ ಆದ ಸ್ನಾನಿಕ ಯೋಹಾನ, ಸ್ಟೇಫಾನ, ಮತ್ತಿಯ, ಬಾರ್ನಬ, ಇಗ್ನಾಸಿಯಸ್, ಅಲೆಕ್ಸಾಂಡರ್, ಮಾರ್ಸೆಲಿನಸ್, ಪೀಟರ್, ಫೆಲಿತಾಸ್, ಪೆರ್ಪೆತುವಾ, ಅಗತಾ, ಲೂಸಿ, ಆಗ್ನೆಸ್, ಸಿಸಿಲಿಯಾ, ಅನಸ್ತಾಸಿಯಾ ಇವರ ಹಾಗೂ ಸಕಲ ಸಂತರ ನ್ಯೂನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ.
ನಮ್ಮ ಹೃದಯದಲ್ಲಿ ಪ್ರಭು ಆಗಮಿಸಿದ್ದಾರೆ. ದಿವ್ಯ ಪರಮ ಪ್ರಸಾದದ ಮೂಲಕ ಆಧ್ಯಾತ್ಮಿಕವಾಗಿ ಅವರನ್ನು ನಾವು ಸ್ವೀಕರಿಸಿದ್ದೇವೆ. ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಶಕ್ತಿ ಇವತ್ತು ನಮ್ಮನ್ನು ಆಶೀರ್ವದಿಸಿದೆ, ಶಕ್ತರನ್ನಾಗಿಸಿದೆ. ಈ ದಿವ್ಯ ಪರಮ ಪ್ರಸಾದದಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಪ್ರಭುವೇ ನಾವು ನಿಮ್ಮನ್ನು ವಂದಿಸುತ್ತೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರ ಆತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಈ ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಪಂಚದಶಮಿ ಹಬ್ಬದ ವಿಶೇಷ ಆಶೀರ್ವಾದಗಳನ್ನು ಪಡೆಯೋಣ. ನಮ್ಮ ಪರವಾಗಿ ಭಿನ್ನವಿಸುವ ಪವಿತ್ರ ಆತ್ಮರನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರ ಆತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವನ್ನೀಯಲಿ. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆಯೇ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನದೆಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಹಲ್ಲೆಲೂಯ.